ತುರುವೇಕೆರೆ ಮೈತ್ರಿ ಸಭೆಯಲ್ಲಿ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರ ನಡುವೆ ವಾಗ್ವಾದ ನಡೆದಿದೆ. ಈ ಸಭೆಯಲ್ಲಿ ಅಸಮಾಧಾನ ಹೊರಹಾಕಿದ ಬಿಜೆಪಿ ಮುಖಂಡ ಕೊಂಡಜ್ಜಿ ವಿಶ್ವನಾಥ್ ಇವರನ್ನ ಕಂಡು ಅಭ್ಯರ್ಥಿ ಸೋಮಣ್ಣ ಕೆಲಕಾಲ ಗೊಂದಲಕ್ಕೆ ಒಳಗಾದರು. ಕಳೆದ ಬಾರಿ ನಾನು ಸೋಲೋದಕ್ಕೆ ಕೊಂಡಜ್ಜಿ ವಿಶ್ವನಾಥ್ ಕೂಡ ಕಾರಣ ಎಂದು ತುರುವೇಕೆರೆ ಶಾಸಕ ಎಂಟಿ ಕೃಷ್ಣಪ್ಪ ಹೇಳಿದ್ದು, ಅವರ ಭಾಷಣ ಮುಗಿತಾ ಇದ್ದಂತೆ ಅದಕ್ಕೆ ಸಮಜಾಯಿಷಿ ನೀಡೋಕೆ ಕೊಂಡಜ್ಜಿ ವಿಶ್ವನಾಥ್ ಮುಂದಾಗಿದ್ದಾರೆ. ಆದರೆ ಅದು ಬೇಡ ಎಂದು ವಿ ಸೋಮಣ್ಣ ತಡೆದಿದ್ದಾರೆ. ಇದೇ ವೇಳೆ ಶಾಸಕ ಕೃಷ್ಣಪ್ಪ ವಿರುದ್ಧ ಕೊಂಡಜ್ಜಿ ವಿಶ್ವನಾಥ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ವೇದಿಕೆಯ ಮುಂಭಾಗದಲ್ಲಿದ್ದ ಜೆಡಿಎಸ್ ಕಾರ್ಯಕರ್ತ ಸತೀಶ್ ಎಂಬಾತ ಆಕ್ಷೇಪ ವ್ಯಕ್ತಪಡಿಸಿದರು. ಅಣ್ಣ ಹೇಗಾದರೆ ಬೇಡ ಬಾ ಅಣ್ಣ ಹೋಗೋಣ ಎಂದು ಶಾಸಕ ಕೃಷ್ಣಪ್ಪ ಇವರನ್ನ ಕರೆದ ಜೆಡಿಎಸ್ನ ಸತೀಶ್ ನಿಜ ಹೇಳಿದ್ದಾರೆ ಶಾಸಕರು, ಹೇಳಲಿ ಬಿಡಿ ಎಂದರು. ಇದಕ್ಕೆ ಇತರ ಕಾರ್ಯಕರ್ತರು ಧ್ವನಿಗೂಡಿಸಿದ್ರು. ತುಮಕೂರು ಜಿಲ್ಲೆ ತುರುವೇಕೆರೆ ಪಟ್ಟಣದಲ್ಲಿ ನಡೆಯುತ್ತಾ ಇರುವ ಬಿಜೆಪಿ ಜೆಡಿಎಸ್ ಪಕ್ಷದ ಸಮನ್ವಯ ಸಭೆಯಲ್ಲಿ ಅಸಮಾಧಾನ ವ್ಯಕ್ತವಾಗಿದೆ. ಕಾರ್ಯಕರ್ತರ ವಾಗ್ವಾದ ಹಿನ್ನೆಲೆಯಲ್ಲಿ ಸಭೆಯಲ್ಲಿ ಕೆಲಕಾಲ ಗೊಂದಲ ಉಂಟಾಯಿತು. ಈ ಹಿಂದೆ ಕೊಂಡಜ್ಜಿ ವಿಶ್ವನಾಥ್ ಜೆಡಿಎಸ್ನಲ್ಲಿದ್ದರೂ ಸದ್ಯ ಬಿಜೆಪಿಯಲ್ಲಿದ್ದಾರೆ. ಬಳಿಕ ಶಾಸಕ ಎಂಟಿ ಕೃಷ್ಣಪ್ಪ ಹಾಗೂ ಮಾಜಿ ಶಾಸಕ ಮಸಲೆ ಜಯರಾಮ್ರಿಂದ ಪರಿಸ್ಥಿತಿ ತಿಳಿಗೊಂಡಿತು. What is his contribution to the district? ಅದು ಕೊಡುಗೆ ಏನಿದೆ? ಒಳ್ಳೆ ವಿಶ್ವವನ್ನು ಹೋಗಿ ಮಾಡಿದ ಅವರಿಗೆ ಈ ಸರಿ ಯಾಕೆ